ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ ಮತ್ತು ಡೈಮಂಡ್ ಹೌಸ್ನ ಎಂ ಪ್ರಶಾಂತ್ ಶೇಟ್ ಅವರ ನೇತೃತ್ವದಲ್ಲಿ ಅಂಚೆ ಚೀಟಿ ಮತ್ತು ನಾಣ್ಯ ಸಂಗ್ರಹಗಳ ಪ್ರದರ್ಶನವನ್ನು ನವೆಂಬರ್ 22 ಮತ್ತು 23ರಂದು ನಗರದ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಂ ಪ್ರಶಾಂತ್ ಶೇಟ್ ಅವರು ಮಂಗಳೂರಿನಲ್ಲಿ ನವೆಂಬರ್ 22 ಮತ್ತು 23ರಂದು ಫಿಲಾನಾ ಮಿಸ್ಟ್ನಲ್ಲಿ ನಾಣ್ಯ ಮತ್ತು ಅಂಚೆ ಚೀಟಿ ಪ್ರದರ್ಶನ ಮಾಡಲಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಮುಂದಿನ ಪೀಳಿಗೆಗೂ ಸ್ಫೂರ್ತಿ ನೀಡುವ ಗುರಿಯನ್ನ ಹೊಂದಿದ್ದೇವೆ ಎಂದರು. ನವೆಂಬರ್ 22ರಂದು ಬೆಳಗ್ಗೆ 10 ಗಂಟೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಪಿಎಲ್ ಧರ್ಮಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಮೋಡಿತಾಯ, ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಮತ್ತು ಮರ್ಕಟ್ ಪ್ರಭಾಕರ್ ಕಾಮತ್ ಅವರು ಭಾಗವಹಿಸಲಿದ್ದಾರೆ ಎಂದರು. ನವೆಂಬರ್ 23ರಂದು ಪ್ರಸಿದ್ಧ ತಜ್ಞರಿಂದ ವಿಚಾರ ಸಂಕಿರಣ ನಡೆಯಲಿದೆ ಎಂದು ಹೇಳಿದರು. ಎಲ್ಲರೂ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾರೆ, ಎಲ್ಲರೂ ಕಾಯಿನ್ ಕಲೆಕ್ಟ್ ಮಾಡ್ತಾರೆ. ಬಟ್ ಸಿಮ್ಯಾಟಿಕ್ ಮಾಡಿ ಮಾಡುವಾಗ ಅದಕ್ಕೊಂದು ಪ್ಯಾಟರ್ನ್ ಅಂತ ಹೇಳಿ ಉಂಟು, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಈಗ ಸ್ಟ್ಯಾಂಪ್ ಅಂತ ಹೇಳಿದ್ರೆ ನಾವು ಒಂದು ಡೇಟಿಗೆ ಹೋಗ್ತೇವೆ, ಅಂದ್ರೆ ಆ ಪರ್ಟಿಕ್ಯುಲರ್ ಡೇಟಿಗೆ ಅದು ಯಾವುದಕ್ಕೆ ಇಶ್ಯೂ ಮಾಡಿದ್ವಿ, ಯಾವ ಕಾರಣಕ್ಕೆ ಇಶ್ಯೂ ಮಾಡಿದ್ವಿ ಅಂತ ಹೇಳಿ ಅದೊಂದು ಹಿಸ್ಟ್ರಿ ಇರ್ತದೆ ಹಿಂದ್ಗಡೆ. ಹಾಗೆಯೂ ಕಾಯಿನ್ ಕೂಡ ಹಾಗೇನೆ, ಕೆಲವು ಕೊಮೊಮೇಟಿವ್ ಕಾಯಿನ್ಸ್ ಅಲ್ಲಿ ಇರ್ತದೆ. ಆ ಟೈಮಲ್ಲಿ ಯಾವ ಇವೆಂಟ್ ಆಗಿತ್ತು, ಯಾವ ಗೋಸ್ಕರ ಆಗಿತ್ತು ಅಂತೇಳಿ ಆ ಡೇಟ್ ನೆನಪಿಗೋಸ್ಕರ ಆ ಕಾಯಿನ್ಸ್ ಮತ್ತೆ ಸ್ಟ್ಯಾಂಪ್ಸ್ ಅನ್ನು ಯಾವಾಗಲೂ ಇಶ್ಯೂ ಮಾಡೋದು. ಅಫ್ಕೋರ್ಸ್ ಈಗ ನಾವು ನೋಡುವಾಗ ಸ್ಟ್ಯಾಂಪ್ ನೋಡ್ತೇವೆ, ಬರೀ ಅಂಚೆ ಚೀಟಿ, ಅದು ನಮ್ಮ ಕವರ್ನಲ್ಲಿ ಬರ್ತದೆ, ಸ್ಟ್ಯಾಂಪ್ ಹೊಡಿತಾರೆ, ಅದಕ್ಕೆ ಅದು ಅದರ ಚಾರ್ಜಸ್ ಅಂತೇಳಿ ಅವರು ಹೇಳಿರ್ತಾರೆ. ಅದು ದಟ್ ಈಸ್ ದ ಟ್ರೂ ಸೆನ್ಸ್ ಆಫ್ ಎಕನಾಮಿ. ಬಟ್ ಅದರ್ ಸೈಡ್ ಅದರಲ್ಲಿ ತುಂಬ ಮಾಹಿತಿಗಳುಂಟು. ಆ ಮಾಹಿತಿಗಳನ್ನು ನಾವು ಹಿಸ್ಟ್ರಿ ಓದಬೇಕಾದ್ರೆ ಹಿಸ್ಟ್ರಿ ಬುಕ್ ತೆಗೆದು ಹೋಗ್ಬೇಕಂತಿಲ್ಲ. ಈಗ ಯಾವುದಾದ್ರೂ ಒಂದು ಡೇಟಿಗೆ ಹೋದ್ರೆ ಒಂದು ನಿಮ್ಮ ಹತ್ರ ಒಂದು 2000 ಕಾಯಿನ್ ಇದ್ರೆ, 2000 ಸ್ಟ್ಯಾಂಪ್ಸ್ ಇದ್ರೆ, ಆ ಒಂದು ಸ್ಟ್ಯಾಂಪ್ ನಾವು ಆ ದಿನ ನೋಡುವಂಥದ್ದು, ಆ ಸಂಬಂಧದ್ದು ನಾವು ಸರ್ಚ್ ಮಾಡಿದ್ರೆ ಸಾಕು, ನಮ್ಗೆ ಹಿಸ್ಟ್ರಿ ಗೊತ್ತಾಗ್ತದೆ. ಸೊ ಆ ಸ್ಟ್ಯಾಂಪ್ನಲ್ಲಿ ಅಷ್ಟು ಮಹತ್ವ ಉಂಟದೆ. ಬರೀ ಒಂದು ಡೇಟ್ ಪ್ಲಸ್ ಆ ಇವೆಂಟ್ ಆ ಸ್ಟ್ಯಾಂಪ್ನಲ್ಲಿ ಹಾಕಿರ್ತಾರೆ, ಪ್ರತಿಯೊಂದು ಸ್ಟ್ಯಾಂಪಲ್ಲಿ ಹಾಕಿರ್ತಾರೆ, ಅದು ಯಾವ್ದೋಸ್ಕರ ಇಶ್ಯೂ ಮಾಡಿದಂತೆ. ಈಗ ಗಾಂಧಿ ಸ್ಟ್ಯಾಂಪ್ ಆಗಲಿ, ನೆಹರು ಸ್ಟ್ಯಾಂಪ್ ಆಗಲಿ, ಜನರಲ್ ಸ್ಟ್ಯಾಂಪ್ಸ್. ಬಟ್ ಕೆಲವು ಸ್ಟ್ಯಾಂಪ್ಸ್ ರೀಜನ್ ವೈಸ್ ಅವರು ಇಶ್ಯೂ ಮಾಡ್ತಾರೆ. ಆ ರೀಜನ್ನಲ್ಲಿ ಏನು ವಿಷಯ ಆಗಿತ್ತು, ಆ ರೀಜನ್ನಲ್ಲಿ ಯಾರು ಪ್ರಾಮಿನೆಂಟ್ ಇದ್ರು, ಆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೋಡೋದಕ್ಕೆ ಒಂದು ಸಂಶೋಧನೆ ಮಾಡಿ ಅದನ್ನು ಅವರು ಸ್ಟ್ಯಾಂಪಿನ ಮೂಲಕ ಅವರು ಒಂದು ಹಿಸ್ಟ್ರಿಯನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ as ಪ್ರಿಸರ್ವ್. ಈಗ ನಾನು ನಾಡ್ದು ಎಕ್ಸಿಬಿಟ್ ಮಾಡುವಾಗ ನಾನು ಸ್ವಲ್ಪ ಅನ್ಯೂಶುವಲ್ ಕಾಯಿನ್ಸ್, ಅನ್ಯೂಶುವಲ್ ಸ್ಟ್ಯಾಂಪ್ಸ್ ಅದನ್ನು ನಾನು ಪ್ರದರ್ಶನ ಮಾಡ್ತಿದ್ದೇನೆ. ಈಗ ಇದೊಂದಿದೆ, ಇದೊಂದು ಕಿಸ್ಸಿ ಪೆನ್ನಿ ಅಂತ ಹೇಳ್ತಾರೆ. ಕಿಸ್ಸಿ ಪೆನ್ನಿ ಅಂದರೆ ದಿಸ್ ವಾಸ್ ಯೂಸ್ಡ್ ಇನ್ ಆಫ್ರಿಕಾ. ಇದು ಇವನ್ 19th century, early 19th century ತನಕ ಯೂಸ್ ಮಾಡ್ತಿದ್ರು. ಅಂದರೆ ಕರೆನ್ಸಿ ಬರಲಿಲ್ಲ ಇತ್ತು ಅಲ್ಲಿ, ಆವಾಗ ಈ ಟೈಪ್ ಇದೊಂದು ಕರೆನ್ಸಿಯನ್ನು ಅವರು ಅಲ್ಲಿ ಉಪಯೋಗ ಮಾಡ್ತಿದ್ರು. ದಿಸ್ ಇಸ್ ಕಾಲ್ಡ್ as ಕರೆನ್ಸಿ ಕಾಯಿನ್ಸ್. ಹೌದು. ಸೊ ಇಟ್ ಇಸ್ ನಥಿಂಗ್ ಬಟ್ ಒಂದು ಬಂಚ್ ಆಫ್ ಈ ಟೈಪ್ ಇದ್ದಿದ್ರೆ 5 or 6 ಇದ್ರೆ ಒಂದು ನಿಮಗೆ ಒಂದು ದನ ಬರ್ತದೆ, ಹಸು ಹಾಗೆ. ಅಂದ್ರೆ ದಿಸ್ ವಾಸ್ ಬಾರ್ಟರ್ನ ನಂತರ ಬಂದಿದೆ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್. ಮತ್ತೆ ಇನ್ನೊಂದು ದಿಸ್ ಇಸ್ ಕಾಲ್ಡ್, ಇದು ನಮ್ಮ ಚೈನೀಸ್, ಇದು ಏನ್ಷಿಯಂಟ್ ಕರೆನ್ಸಿ ಅಂತ ಹೇಳ್ತಾರೆ, ಚೈನಾದ್ದು. ಸೊ ಇದನ್ನ ಏನ್ ಮಾಡ್ತಿದ್ರು ಅವರು, ಇದನ್ನೆಲ್ಲ ಒಂದು ನಮ್ಮ ಹಗ್ಗದಲ್ಲಿ ಸ್ಟೇಕ್ ಮಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋದು, ಒಂದನ್ನು ಕೊಟ್ಟಿದ್ದಕ್ಕೆ ಒಂದು ವ್ಯಾಲ್ಯೂ ಇತ್ತು, ಆ ದಿನದ ವ್ಯಾಲ್ಯೂ ಇತ್ತು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಿವಪ್ರಕಾಶ್, ಸುಧಾಕರ್ ರಾವ್ ಪೇಚಾವರ, ವೆಂಕಟೇಶ್ ಬಾಳಿಕಾ, ಮಾವಿನ ಕುರ್ವೆ, ಮರ್ಕಡ್ ಪ್ರಭಾಕರ್ ಕಾಮತ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.